ಗಂಡನಿಗೆ ಆತನ ಪ್ರೇಯಸಿ ಜೊತೆ ತಾನೇ ನಿಂತು ಮದುವೆ ಮಾಡಿಸಿದ ಪತ್ನಿ. ಹೌದು, ಈ ತರದ ಕತೆಗಳನ್ನು ನಾವು ಸಿನಿಮಾದಲ್ಲಿ ಮಾತ್ರ ಕಾಣುತ್ತೇವೆ. ಆದರೆ ನಿಜ ಜೀವನದಲ್ಲೂ ಅಂತಹ ಘಟನೆ ನಡೆಯುತ್ತದೆ ಅಂದರೆ ಸಿನಿಮಾಗಳು ಸುಳ್ಳಲ್ಲ ಎಂದರ್ಥ. ಪತಿ ಪತ್ನಿ ಮಧ್ಯೆ ಕಲಹ ಆಗುವುದಕ್ಕೆ ಸಾಕಷ್ಟು ವಿಷಯಗಳಿವೆ. ಆದರೆ ಹಳೆಯ ಪ್ರೀತಿಯ ವಿಚಾರ ಬಂದಾಗ ಮಾತ್ರ ಇಬ್ಬರ ನಡುವೆ ದೊಡ್ಡ ಕಂಪನವೇ, ದೊಡ್ಡ ಕಂದಕವೇ ಸೃಷ್ಟಿಯಾಗಿ ಬಿಡುತ್ತದೆ. ಅದರಲ್ಲೂ ಇನ್ನೂ ಸಹ ಅವರು ತಮ್ಮ ಹಳೆಯ ಪ್ರೀತಿ ನೆನಪಿನಲ್ಲಿ ಅಥವಾ ಸಂಪರ್ಕದಲ್ಲಿ ಇದ್ದಾರೆ ಎಂದು ತಿಳಿದರೆ ಅದನ್ನು ಯಾರೂ ಕೂಡ ಸಹಿಸುವುದಿಲ್ಲ, ಗಂಡಾಗಲಿ ಹೆಣ್ಣಾಗಲಿ. ಈ ಪ್ರಪಂಚದಲ್ಲಿ ಯಾರೂ ಸಹ ಹಂಚಿಕೊಳ್ಳಲು ಇಷ್ಟಪಡದೇ ಇರುವ ಒಂದೇ ಒಂದು ವಿಷಯ ಅಂದ್ರೆ ಅದು ಸಂಗಾತಿಯ ಪ್ರೀತಿ ಮಾತ್ರ ಸ್ನೇಹಿತರೆ. ಆದರೆ ನಮ್ಮ ಪಕ್ಕದ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿದೆ. ಅದೇನೆಂದ್ರೆ, ತಾನು ಪ್ರೀತಿಸಿ ಮದುವೆಯಾದ ಗಂಡನಿಗೆ ಆತನ ಹಳೆಯ ಪ್ರೇಯಸಿ ಜೊತೆ ತನ್ನ ಮಡದಿಯೇ ಮರು ಮದುವೆಯನ್ನ ಸಾಂಪ್ರದಾಯಿಕವಾಗಿ ಮಾಡಿಸಿದ್ದಾಳೆ. ಹೇಳಲು ಸಹ ಸುಲಭವಾಗದಂತಹ ಒಂದು ವಿಚಿತ್ರ ವಿಷಯ ಇದು. ಯಾಕಂದ್ರೆ ಪತ್ನಿಯೇ ಪತಿಗೆ ಮತ್ತೊಂದು ಮದುವೆ ಮಾಡಿಸಿದ್ದಾಳೆ ಅಂದ್ರೆ ಆಕೆ ಅವರ ಕುಟುಂಬವನ್ನ, ಸ್ನೇಹಿತರನ್ನ, ಸಮಾಜವನ್ನ ಹೇಗೆ ಎದುರಿಸುತ್ತಿರಬಹುದೆಂದು ನೀವೇ ಯೋಚನೆ ಮಾಡಿ. ಜನಸಾಮಾನ್ಯರಿಗೆ ಈ ರೀತಿ ಒಂದು ನಿರ್ಧಾರ ತೆಗೆದುಕೊಳ್ಳುವುದು ಹಾಗೂ ಅದಕ್ಕೆ ತಕ್ಕ ಬದ್ಧನಾಗಿ ಬದುಕುವುದು ಬಹಳ ಕಷ್ಟದ ವಿಚಾರ. ಆದರೂ ಸಹ ಪರಸ್ಪರ ಒಪ್ಪಿಗೆಯೊಂದಿಗೆ 3 ಜನ ಇದನ್ನ ಒಪ್ಪಿಕೊಂಡು ಒಟ್ಟಿಗೆ ಬದುಕುವ ನಿರ್ಧಾರಕ್ಕೆ ಬಂದಿರುವುದು ಇವರ ಸುದ್ದಿ ಎಲ್ಲೆಡೆ ವೈರಲ್ ಆಗಿ ಹೋಗಿದೆ. ಕಣ್ಣೆದುರಿಗೆ ಪತಿಗೆ ಆಕೆಯ ಪ್ರೇಯಸಿ ಜೊತೆ ಮದುವೆ ಮಾಡಿಸಿ ಮತ್ತೊಮ್ಮೆ ಆಕೆ ಪತಿಯನ್ನ ಎಷ್ಟು ಅರ್ಥ ಮಾಡಿಕೊಂಡಿದ್ದಾಳೆ, ಎಷ್ಟು ಪ್ರೀತಿಸುತ್ತಿದ್ದಾಳೆ ಎನ್ನುವುದನ್ನ ಪ್ರೂವ್ ಮಾಡಿದ್ದಾಳೆ ಈ ಹೆಂಡತಿ. ಈ ಘಟನೆ ನಡೆದಿರುವ ಹಿನ್ನೆಲೆಯನ್ನು ನೋಡುವುದಾದ್ರೆ, ತಿರುಪತಿಯ ದಕ್ಕಲಿಯ ಅಂಬೇಡ್ಕರ್ ನಗರದಲ್ಲಿ ಕಲ್ಯಾಣ್ ಎನ್ನುವ ಯುವಕನಿದ್ದಾನೆ. ಆತ ಶೇರ್ ಚಾಟ್, ಇನ್ಸ್ಟಾಗ್ರಾಮ್, ಟಿಕ್ ಟಾಕ್ ಹಾಗೂ ಫೇಸ್ಬುಕ್ ಮೂಲಕ ಪ್ರಸಿದ್ಧಿ ಕೂಡ ಆಗಿದ್ದಾನೆ. ಈತನ ರೀಲ್ಸ್ ಗಳೆಲ್ಲ ಹೆಚ್ಚು ವೈರಲ್ ಆಗುತ್ತಿದ್ದವು. ಹಾಗೆ ಹಲವರು ಆತನನ್ನ ಫಾಲೋ ಕೂಡ ಮಾಡುತ್ತಿದ್ದರು. ಅದರಲ್ಲಿ ವಿಮಲಾ ಎನ್ನುವ ಆಕೆ ಕೂಡ ಒಬ್ಬಳು. ಆಕೆ ಕೂಡ ಇವನಲ್ಲಿ ಆಸಕ್ತಿ ಹಾಗೂ ಇವನ ರೀಲ್ಸ್ ನಲ್ಲಿ ಆಸಕ್ತಿ ಹೊಂದಿದ್ದಳು. ನಿಧಾನವಾಗಿ ಇವರಿಬ್ಬರ ನಡುವೆ ಸ್ನೇಹ ಬೆಳೆದಿತ್ತು. ಬಳಿಕ ಅದು ಪ್ರೀತಿ ಆಗಿಯೂ ತಿರುಗಿತ್ತು. ಆದರೆ ವಿಮಲಾಳಿಗೆ ಈಗಾಗಲೇ ನಿತ್ಯ ಅನ್ನುವ ಯುವತಿ ಜೊತೆ ಪ್ರೀತಿಯಲ್ಲಿದ್ದ ಎನ್ನುವ ಮಾತು ಗೊತ್ತಿರಲಿಲ್ಲ. ಮದುವೆ ಆಗಿ ಕೆಲ ಸಮಯ ಕಳೆಯುತ್ತದೆ. ಇಬ್ಬರು ಸಹ ಒಟ್ಟಿಗೆ ರೀಲ್ಸ್ ಮಾಡಿ ಆ ಭಾಗದಲ್ಲಿ ಇವರು ತುಂಬಾ ಪಾಪ್ಯುಲರ್ ಕೂಡ ಆಗುತ್ತಾರೆ. ಇಬ್ಬರು ಸೋಷಿಯಲ್ ಮೀಡಿಯಾದಿಂದ ವರಮಾನ ಹಾಗೂ ಫೇಮ್ ಕೂಡ ಬರುತ್ತದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಗಂಡನ ವರ್ತನೆಯಲ್ಲಿ ವ್ಯತ್ಯಾಸ ಕಾಣಬರುತ್ತದೆ. ಅದಕ್ಕೆ ಕಾರಣ ಆತನ ಹಳೆಯ ಪ್ರೇಮದ ವಿಚಾರ ಎಂದು ತಿಳಿದು ಬರುತ್ತದೆ. ಮೊದಲು ವಿಮಲಾ ಕೂಡ ಈ ವಿಷಯ ತಿಳಿದು ಗಾಬರಿಯಾಗುತ್ತಾಳೆ. ಬಳಿಕ ನಿತ್ಯ ಬಂದು ವಿಮಲಾಳ ಬಳಿ ಮಾತನಾಡಿ ಇಬ್ಬರನ್ನು ಒಂದು ಮಾಡುವಂತೆ ಕೇಳಿಕೊಂಡಾಗ ದೊಡ್ಡ ಮನಸ್ಸು ಮಾಡಿದ ವಿಮಲಾ ತಾನು ನಿಷ್ಕಲ್ಮಶ ಮನಸ್ಸಿನಿಂದ ಪ್ರೀತಿಸಿದ್ದ ಕಲ್ಯಾಣನನ್ನ ತಿರುಪತಿಯಲ್ಲಿ ಸಾಂಪ್ರದಾಯಿಕವಾಗಿ ಬದ್ಧನವಾಗಿ ನಿತ್ಯಾಳ ಜೊತೆ ಮದುವೆ ಮಾಡಿಸಿದ್ದಾಳೆ. ಆದ್ರೆ ಆಕೆ ಮದುವೆ ಆದ ಬಳಿಕ 3 ಜನ ಒಂದೇ ಮನೆಯಲ್ಲಿ ಇರಬೇಕೆನ್ನುವ ಕಂಡೀಷನ್ ಹಾಕಿದ್ದಳು. ಈ ಜೋಡಿಗಳ ಫೋಟೋಗಳು, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಭಾರಿ ವೈರಲ್ ಆಗಿವೆ. ಜನರು ಮದುವೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಕೂಡ ತಿಳಿಸುತ್ತಿದ್ದಾರೆ. ಹೈ ಡ್ರಾಮಾ. ಮಾಜಿ ಪ್ರೇಯಸಿ ಎಂಟ್ರಿ ಕೊಡುತ್ತಿದ್ದಂತೆ ವರ ಪರಾರಿ. ಮದುವೆ ರಿಸೆಪ್ಷನ್ ಬಿಟ್ಟು ಪರಾರಿಯಾಗಿ ಆಸ್ಪತ್ರೆ ಸೇರಿಕೊಂಡ ಮಾಜಿ ಪ್ರೇಮಿ. ಮಂಗಳೂರಿನಲ್ಲಿ ಮದುವೆ ಮನೆಯಲ್ಲಿ ಒಂದು ರಾದ್ದಾಂತ ನಡೆದಿದೆ. ಮಾಜಿ ಪ್ರೇಯಸಿಯೊಬ್ಬಳು ಮದುವೆ ಮನೆಗೆ ಬಂದು ದಾಂಧಲೆ ಮಾಡುತ್ತಿದ್ದಂತೆಯೇ ವರ ಕಾಲು ಕಿತ್ತಿದ್ದಾನೆ. ಇದೇ ತಾಲೂಕಿನ ಸೋಮೇಶ್ವರ ಕಲ್ಯಾಣ ಮಂಟಪವೊಂದರಲ್ಲಿ ಮದುವೆ ವೇಳೆ ಹೈ ಡ್ರಾಮಾ ನಡೆದು ವರನೇ ಪರಾರಿಯಾಗಿದ್ದಾನೆ. ಕೇರಳ ಮೂಲದ ಅಕ್ಷಯ್ ಎಂಬಾತನ ಮದುವೆ ನಡೆಯುತ್ತಿದ್ದ ಹಾಲ್ಗೆ ಆತನ ಮೈಸೂರು ಮೂಲದ ಮಾಜಿ ಪ್ರೇಯಸಿ ಎಂಟ್ರಿ ಕೊಟ್ಟಿದ್ದು, ಆಕೆಯನ್ನು ನೋಡುತ್ತಿದ್ದಂತೆಯೇ ವರ ಅವಸರದಲ್ಲಿ ತಾಳಿ ಕಟ್ಟಿ ಅನಾರೋಗ್ಯದ ನೆಪ ಒಟ್ಟಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಕಾಲಿಕತ್ ಕಾನ್ವೆಂಟ್ ರಸ್ತೆ ನಿವಾಸಿಗಳಾದಂತಹ ಜ್ಯೋತಿ ಸುಭಾಷ್ ಮತ್ತು ಸುಭಾಷ್ ದಂಪತಿಯ ಪುತ್ರ ಅಕ್ಷಯನ ವಿವಾಹವು ಮಂಗಳೂರು ಮೂಲದ ಯುವತಿ ಜೊತೆ ನಿಗದಿಯಾಗಿತ್ತು. ಮದುವೆ ನಡೆಯುತ್ತಿದ್ದಂತೆಯೇ ಅಕ್ಷಯನ ಮಾಜಿ ಪ್ರೇಯಸಿಯೊಬ್ಬಳು ಪೊಲೀಸರೊಂದಿಗೆ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ಜಗಳ ಮಾಡಲು ಪ್ರಾರಂಭ ಮಾಡಿದ್ದಾಳೆ. ಅಕ್ಷಯ್ 1.5 ವರ್ಷ ಹಿಂದೆ ಮೈಸೂರಿನ ಯುವತಿಯನ್ನ shaadi.com ಮೂಲಕ ಪರಿಚಯ ಮಾಡಿಕೊಂಡಿದ್ದ ಎನ್ನಲಾಗಿದೆ. ನಂತರ ವಿವಾಹ ಆಗೋದು ನಂಬಿಸಿ ದೈಹಿಕ ಸಂಪರ್ಕವನ್ನು ಕೂಡ ನಡೆಸಿದ್ದಾನೆ. ಬಳಿಕ ಗರ್ಭಪಾತವನ್ನು ಕೂಡ ಮಾಡಿಸಿದ್ದಾನೆ. ನಿನ್ನನ್ನೇ ಮದುವೆಯಾಗುತ್ತೇನೆ ಎಂದು ನಂಬಿಸಿ ಆಕೆಯ ಜೊತೆ ಕಾಮದ ಆಟ ಆಡಿದ್ದ ಅಕ್ಷಯ್ ನಂತರ ವರಸೆಯನ್ನ ಬದಲಾಯಿಸಿದ್ದಾನೆ. ಆಕೆಗೆ ಹಿಂಸೆ ನೀಡಿ ಆಕೆಯ ಕೈಯಿಂದ ಸಾಕಷ್ಟು ಚಿನ್ನ, ಹಣ ಪಡೆದು ವಂಚನೆ ಮಾಡಿದ್ದಾನೆ ಎನ್ನಲಾಗಿದೆ. ಅತ್ತ ಆ ಯುವಕಿಯ ಜೊತೆ ಆಟವಾಡಿ ಕೈಕೊಟ್ಟ ಅಕ್ಷಯ್ ಇನ್ನೊಬ್ಬ ಯುವತಿ ಜೊತೆ ಮದುವೆ ಮಾಡಿಕೊಳ್ಳಲು ಮುಂದಾಗಿದ್ದಾನೆ.
ಇದನ್ನು ತಿಳಿಯುತ್ತಿದ್ದಂತೆಯೇ ಮೈಸೂರಿನ ಯುವತಿ ಡಿಸೆಂಬರ್ 26ರಂದು ಅಕ್ಷಯ್ ವಿರುದ್ಧ ಕೇರಳದ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರದ ದೂರನ್ನ ದಾಖಲಿಸಿದ್ದಳು. ಅಕ್ಷಯ್ ಅಲ್ಲಿನ ನ್ಯಾಯಾಲಯದಲ್ಲಿ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ. ಆದರೆ ಪೊಲೀಸರು ಆತನನ್ನ ಬಂಧಿಸಲು ಕ್ರಮ ಕೈಗೊಂಡಿಲ್ಲ ಅನ್ನುವುದು ಯುವತಿಯ ದೂರು. ಈ ನಡುವೆ ಆಕ್ರೋಶಗೊಂಡ ಯುವತಿ ಮದುವೆ ಹಾಲ್ಗೆ ಬಂದು ದಾಂಧಲೆ ಎಬ್ಬಿಸಿದ್ದಾಳೆ. ತನ್ನ ಉದ್ದೇಶ ಆತನ ಮದುವೆಯನ್ನು ತಡೆಯುವುದಲ್ಲ, ನನಗೆ ಮಾಡಿರುವ ಮೋಸಕ್ಕೆ ಶಿಕ್ಷೆ ಆಗಬೇಕು, ನನ್ನಿಂದ ಪಡೆದಿರುವ ಹಣ ಚಿನ್ನ ವಾಪಸ್ ಕೊಡಬೇಕು ಎಂದು ಯುವತಿ ಆಗ್ರಹಪಡಿಸಿದ್ದಾಳೆ. ಈ ನಡುವೆ ಮಂಜೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಯುವತಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ನಾನು ಅಕ್ಷಯನನ್ನು ಅರೆಸ್ಟ್ ಮಾಡಿ ಎಂದರೆ ಪೊಲೀಸರು ತನ್ನನ್ನೇ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಯುವತಿ ನೋವನ್ನ ತೋಡಿಕೊಂಡಿದ್ದಾಳೆ. ಈ ನಡುವೆ ಪ್ರೇಯಸಿಯ ವಿರೋಧದ ನಡುವೆಯೂ ಮಂಗಳೂರು ಮೂಲದ ಯುವತಿಯನ್ನು ಮದುವೆಯಾದ ಯುವಕ ತಾಳಿ ಕಟ್ಟಿದ ಬಳಿಕ ತಕ್ಷಣವೇ ಅನಾರೋಗ್ಯದ ಕಾರಣ ಮುಂದಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಮದುವೆಗೆ ಬಂದಿದ್ದ ಸಂಬಂಧಿಕರಿಗೆ ಅನಾರೋಗ್ಯ ಅಂತ ಹೇಳಿ ಹೊರಟಿದ್ದಾನೆ. ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ, ಆಸ್ಪತ್ರೆಗೆ ದಾಖಲೆ ಆಗುತ್ತೇನೆ ಎಂದು ಹೇಳಿ ಸಂಬಂಧಿಕರು ಆತನನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. ನೋಡಿದಿರಾ ಏನೆಲ್ಲ ಚಿತ್ರ ವಿಚಿತ್ರ ಘಟನೆಗಳು ಈ ಭೂಮಿಯ ಮೇಲೆ ಆಗುತ್ತಿದೆ ಎಂದು. ಗಂಡನಿಗಾಗಿ ಅಕ್ಕ ತಂಗಿಯರು ನಡಬೀದಿಯಲ್ಲಿ ಕಾಳಗ ಮಾಡಿದ್ದಾರೆ. ಗಂಡ ಮಾತ್ರ ಅಲ್ಲಿಂದ ಪರಾರಿಯಾಗಿದ್ದಾನೆ. ಆದರೆ ಇದ್ದಕ್ಕಿದ್ದ ಹಾಗೆ ಅಕ್ಕ ತಂಗಿಯರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಪ್ರೀತಿ ಮಾಡಲು ಪ್ರಾರಂಭ ಮಾಡಿದ್ದು ಯಾಕೆ ಗೊತ್ತಾ? ಕಲಬುರಗಿ ಜಿಲ್ಲೆಯ ಚಿಂಚೊಳ್ಳಿ ಗ್ರಾಮದ ಬಳಿ ಒಂದು ಅಚ್ಚರಿಯ ಘಟನೆ ನಡೆದಿದೆ. ರಾಜಪ್ಪ ನಾಯಕ್ ಅನ್ನುವ 29 ವರ್ಷದ ಯುವಕ 3 ವರ್ಷದ ಹಿಂದೆ ಉಷಾರಾಣಿ ಅನ್ನುವ ಹುಡುಗಿಯನ್ನ ಮದುವೆಯಾಗಿದ್ದಾನೆ. ಇಬ್ಬರು ಹುಮ್ನಾಬಾದ್ನಲ್ಲಿ ಮನೆ ಮಾಡಿಕೊಂಡು ಗಾರೆ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಾ ಇದ್ದರು. ಆದ್ರೆ ಉಷಾರಾಣಿ ತಂಗಿ ಜಯಶ್ರೀ ಮೇಲೆ ರಾಜಪ್ಪ ನಾಯಕನಿಗೆ ಪ್ರೀತಿಯಾಗಿದೆ. ಅದಕ್ಕೆ ಇಬ್ಬರು ಕದ್ದು ಮುಚ್ಚಿ ಚಿಂಚೊಳ್ಳಿ ಗ್ರಾಮದಲ್ಲಿ ಭೇಟಿಯಾಗುತ್ತಿದ್ದರು. ಹಾಗೂ ಆಗಾಗ ಕಲಬುರಗಿ ಹೋಗಿ ಸಿನಿಮಾ ನೋಡಿ ಹೋಟೆಲ್ ನಲ್ಲಿ ಉಳಿದುಕೊಂಡು ವಾಪಸ್ಸು ಅವಳಿಗೆ ಚಿಂಚೊಳ್ಳಿ ಗ್ರಾಮಕ್ಕೆ ಬಿಡುತ್ತಿದ್ದ. ಹೇಗೋ ಒಂದು ದಿನ ಉಷಾರಾಣಿಗೆ ಇವರಿಬ್ಬರ ಅಕ್ರಮ ಸಂಬಂಧದ ಬಗ್ಗೆ ಗೊತ್ತಾಗಿದೆ. ಒಂದು ದಿನ ರೆಡ್ ಹ್ಯಾಂಡ್ ಆಗಿ ಇವರಿಬ್ಬರನ್ನ ಉಷಾರಾಣಿ ಚಿಂಚೊಳ್ಳಿಯಲ್ಲಿ ಹಿಡಿದಿದ್ದಾಳೆ. ಎಲ್ಲಿ ತನಗೆ ಆ ಊರಿನಲ್ಲಿ ಏಟುಗಳು ಬೀಳುತ್ತವೆ ಎಂದು ರಾಜಪ್ಪ ನಾಯಕ್ ವಿಷಯ ಗೊತ್ತು ಆಗುತ್ತಿದ್ದ ಹಾಗೆ ಅಲ್ಲಿಂದ ಕಾಲು ಕಿತ್ತಿದ್ದಾನೆ. ಆದರೆ ಅಕ್ಕ ತಂಗಿಯರ ನಡುವೆ ಮಧ್ಯ ಬೀದಿಯಲ್ಲಿಯೇ ಭಯಾನಕ ಕಾಳಗವೇ ಪ್ರಾರಂಭವಾಗಿದೆ. ಒಬ್ಬರನ್ನೊಬ್ಬರು ಹೊಡೆದಾಡಿ ಕೂದಲುಗಳನ್ನ ಹಿಡಿದು ಕಿತ್ತಿದ್ದಾರೆ. ಜಗಳವಾಡುತ್ತಲೇ ಮತ್ತೊಂದು ವಿಷಯ ಬಹಿರಂಗವಾಗಿದೆ. ಅದೇನೆಂದ್ರೆ ಉಷಾರಾಣಿಯ ತಂಗಿ ಜಯಶ್ರೀ ರಾಜಪ್ಪ ನಾಯಕನಿಂದ ಗರ್ಭಿಣಿಯಾಗಿರುವ ವಿಷಯ. ಇದರಿಂದ ಕೆಂಡಾಮಂಡಲವಾದಂತಹ ಉಷಾರಾಣಿ ಏನು ಮಾಡಬೇಕೆಂದು ಗೊತ್ತಾಗಿಲ್ಲ. ಅಲ್ಲಿಯ ಕುಳಿತು ಜೋರಾಗಿ ಅತ್ತಿದ್ದಾಳೆ. ಆಮೇಲೆ ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಂಡು ತನ್ನ ತಂಗಿಯನ್ನು ಅಪ್ಪಿಕೊಂಡು ಕ್ಷಮೆಯಾಚಿಸಿದ್ದಾಳೆ. ಕಾರಣ ಉಷಾರಾಣಿಗೆ ಮಕ್ಕಳಿರಲಿಲ್ಲ. ಕೇವಲ 3 ತಿಂಗಳ ಹಿಂದೆ ಅಷ್ಟೇ ಡಾಕ್ಟರ್ ಕೂಡ ಹೇಳಿದ್ದರು ಅವಳಿಗೆ ಮಕ್ಕಳಾಗುವುದಿಲ್ಲ ಎಂದು. ಉಷಾರಾಣಿ ಈಗ ತನ್ನ ತಂಗಿ ಜಯಶ್ರೀಯನ್ನು ಕೂಡ ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಾಳೆ. ಈಗ ಈ ಮೂವರು ಒಂದೇ ಮನೆಯಲ್ಲಿ ಹುಮ್ನಾಬಾದ್ ನಲ್ಲಿ ವಾಸವಾಗಿದ್ದಾರೆ. ಹೌದು, ಇದು ಗಂಡನ ಪ್ರೀತಿಗಾಗಿ ಹೆಂಡತಿ ಕೊಟ್ಟಂತಹ ತ್ಯಾಗವಾಗಿದೆ. ವಿಷಯ ತಿಳಿದ ಮೇಲೆ ರಾಜಪ್ಪ ನಾಯಕ್ 1 ವಾರದ ನಂತರ ಮನೆಗೆ ವಾಪಸ್ಸಾಗಿದ್ದಾನೆ. ಈಗ ಈ ಮೂವರು ಒಂದೇ ಮನೆಯಲ್ಲಿ ಆರಾಮವಾಗಿದ್ದಾರೆ. ನಿಜಕ್ಕೂ ಸ್ನೇಹಿತರೆ, ಈ ಭೂಮಿಯ ಮೇಲೆ ಪ್ರೀತಿಗಾಗಿ ಏನೆಲ್ಲ ನಡೆಯುತ್ತದೆ ಅನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಇಂತಹದೇ ಇನ್ನಷ್ಟು ವಿಚಿತ್ರ ಕುತೂಹಲ ನಿಗೂಢ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.